ಕುಂದಾಪುರ ಪುರಸಭೆಯ ಒಳಚರಂಡಿ ಯೋಜನೆಯಲ್ಲಿ ತ್ಯಾಜ್ಯ ಶುದ್ಧೀಕರಣ ಘಟಕವನ್ನು ನಿರ್ಮಿಸಿ ಗುರುತಿಸಿದ ಸ್ಥಳದಲ್ಲಿ ಕೆಲವು ಕುಟುಂಬಗಳು ವಾಸಿಸಿವೆ. ಘಟಕದಿಂದ ಬರುವ ದುರ್ವಾಸನೆಯಿಂದ ವಾಸಿಸುವುದು ಕಷ್ಟವಾಗಿರುವುದರಿಂದ ಘಟಕ ಬೇರೆ ಕಡೆ ನಿರ್ಮಿಸಲು ಆಗ್ರಹಿಸಿ ಕುಂದಾಪುರ ಪುರಸಭೆ ಸದಸ್ಯ ಕೆಜಿ ನಿತ್ಯಾನಂದ ನೇತೃತ್ವದಲ್ಲಿ ಸ್ಥಳೀಯ ನಿವಾಸಿಗಳು ಪುರಸಭೆ ಅಧ್ಯಕ್ಷರು ಹಾಗೂ ಮುಖ್ಯಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ವೇಳೆ ಮಾತನಾಡಿದ ಮುಖ್ಯಾಧಿಕಾರಿ ಗೋಪಾಲಕೃಷ್ಣ ಶೆಟ್ಟಿ, ಈ ಜಾಗದಲ್ಲಿ ವೆಟ್ವೆಲ್ ನಿರ್ಮಾಣಕ್ಕೆ 8 ವರ್ಷಗಳ ಹಿಂದೆಯೇ ಸ್ಥಳ ನಿಗದಿ ಮಾಡಲಾಗಿತ್ತು. ಆದರೆ ಸಿಆರ್ಝೆಡ್ನ ಅನುಮತಿಗೆ ತೊಡಕಾಗಿತ್ತು. ಈಗ ಅನುಮತಿ ಸಿಕ್ಕಿದೆ. 5 ವರ್ಷಗಳಿಂದ ಕಾಮಗಾರಿ ನಡೀತಾ ಇದೆ. ಜಾಗದ ಮಾಲೀಕರು ಈಗ ಜಾಗ ಬಿಟ್ಟುಕೊಡಲು ಒಪ್ಪಿದ್ದಾರೆ. ಉಳಿದ ಕೆಲಸಗಳು ಆದಷ್ಟು ಬೇಗ ಮುಗಿಸಿ ಒಳಚರಂಡಿ ವ್ಯವಸ್ಥೆ ಮಾಡುವುದಾಗಿ ತಿಳಿಸಿದ್ದಾರೆ. ಖಾಲಿ ಅದು ಬಂಕರ್ ಟ್ಯಾಂಕ್ ಬಂದು ಪಂಪಿಂಗ್ ಆಗುತ್ತೆ. ಹೇಳಿದ್ದೇನೆ ಮತ್ತು ತಮ್ಮ ಏನು ಅಂತ ಸಂಬಂಧಪಟ್ಟ ಬೇರೆ ಅಧಿಕಾರಿಗಳು ಸರ್ಕಾರಿ ಕೆಲಸ ಮಾಡಬೇಕು. ನಮ್ಮ ಗಮನಕ್ಕೆ ತರದೆ ಈ ರೀತಿ ಕ್ರಮ ತಗೊಂಡಿದ್ದಾರೆ. ಯಾರು ನಮ್ಮ ಜನರ ಗಮನಕ್ಕೆ ತರಲಿಲ್ಲ. ಒಬ್ಬ ನಾನು ಸದಸ್ಯನಾಗಿ ನನ್ನ ಗಮನಕ್ಕೂ ತರಲಿಲ್ಲ. ಹಾಗಾಗಿ ಪ್ರದೇಶದಲ್ಲಿ ಒಳಚರಂಡಿ ಯೋಜನೆಯಡಿಯಲ್ಲಿ ವೆಟ್ವೆಲ್ ನಿರ್ಮಾಣದ ಬಗ್ಗೆ ಸ್ಥಳೀಯರಿಂದ ಒಂದು ಆಕ್ಷೇಪ ಈ ದಿನ ಬಂದಿದೆ. ನಾವು ಅದನ್ನಲ್ಲಿ ಬದಲಾಯಿಸಬೇಕು, ದುರ್ವಾಸನೆ ಬರ್ತದೆ ಹಾಗೂ ಮೂಲರಕ್ಷೆಯಲ್ಲಿ ಬದಲಾವಣೆ ಮಾಡಿದ್ದಾರೆ ಅಂತೇಳಿ. ಅಂದರೆ ನಾನು ನೀಡುವ ಮಾಹಿತಿ ಏನಂತಂದರೆ, ಈ ಪ್ರದೇಶದಲ್ಲಿ ವೆಟ್ವೆಲ್ಲಿಗೋಸ್ಕರ 8 ವರ್ಷಗಳ ಹಿಂದೆಯೇ ಸ್ಥಳವನ್ನು ಗುರುತಿಸಲಾಗಿತ್ತು. ಈ ಬಗ್ಗೆ ಸಿಆರ್ಝೆಡ್ನವರಿಂದ ಪರ್ಮಿಷನ್ ಸಿಗುವಾಗ ಸ್ವಲ್ಪ ಕಾನೂನು ತೊಡರುಗಳಿದ್ದು, ಆ ಕಾನೂನು ತೊಡರುಗಳು ನಿವಾರಿಸಿಕೊಂಡು ಈಗಾಗಲೇ ಆ ಪ್ರದೇಶಕ್ಕೆ ಸಿಆರ್ಝೆಡ್ನವರಿಂದ ಅನುಮತಿಯನ್ನು ಪಡ್ಕೊಂಡಿದ್ದೇವೆ. ಅಲ್ಲಿ ನಿರ್ಮಾಣವಾಗುವಂಥದ್ದು ವೆಟ್ವೆಲ್ ಅಂತ ಹೇಳಿದರೆ ಊರಿನ ಗ್ರಾಮಸಾರ ಹೋಗಿ ಒಂದು ಬೀಳುವ ಬಾವಿ, ಆ ಬಾವಿಯಿಂದ ನೇರವಾಗಿ ಪಂಪಿಂಗ್ ಮುಖಾಂತರ ಅದು ಸಿವೇಜ್ ಟ್ರೀಟ್ಮೆಂಟ್ ಪ್ಲ್ಯಾಂಟ್ ಹುಣಸೆಕಟ್ಟೆ ಅಂತ ಹೋಗ್ತವೆ. ಅಲ್ಲಿ ಯಾವುದೇ ರೀತಿಯ ಶುದ್ಧೀಕರಣ ಘಟಕಗಳು ಬರುವುದಿಲ್ಲ. ಅಲ್ಲಿಂದ ಟ್ರಾನ್ಸ್ಪೋರ್ಟೇಷನ್ ಸೆಂಟರ್ ಅಷ್ಟು ಮಾತ್ರ ಬರ್ತದೆ. ಅದು ಕಾಂಕ್ರೀಟ್ ಬಂಕರ್ ಆಗಿರ್ತದೆ. ಇಲ್ಲಿ ಜನರು ಹೇಳುವ ರೀತಿಯಲ್ಲಿ ಯಾವುದು ಬರಲಿಕ್ಕಿಲ್ಲ ಅಂತ ಹೇಳೋದು ನನಗೆ ಇಂಜಿನಿಯರ್ಗಳು ನೀಡಿದಂಥ ಮಾಹಿತಿ ಇದೆ. ಇದನ್ನು ಈಗಾಗಲೇ ಕಾಮಗಾರಿ ಪ್ರಾರಂಭವಾಗಿ 5 ವರ್ಷಗಳು ಆಗಿದೆ. ಇವುಗಳಲ್ಲಿ 29 ಕಿಲೋಮೀಟರ್ ರಸ್ತೆ ಆಗಿದ್ದು ಪೈಪ್ ಹಾಕುವ ಕೆಲಸ ಮತ್ತು 1099 ಆಳುಗಳ ಗುಂಡಿಗಳ ನಿರ್ಮಾಣವೂ ಆಗಿದೆ. ಇನ್ನು ಆಗಬೇಕಾದಂಥ 10 ಕಿಲೋಮೀಟರ್ ಪೈಪ್ಗಳನ್ನು ಅಳವಡಿಸುವುದು ಮತ್ತು ಒಂದು 400 ಆಳು ಗುಂಡಿಗಳನ್ನು ನಿರ್ಮಿಸುವಂಥದ್ದು ಮತ್ತು STP ನಿರ್ಮಾಣ, ವೆಟ್ವೆಲ್ ನಿರ್ಮಾಣ ಮುಂತಾದ ಕೆಲಸಗಳು ಬಾಕಿವೆ.